ದೈವಾರಾಧನೆ ಅನ್ನುವಂಥದ್ದು ತುಳುನಾಡಿನಲ್ಲೇ ಸೀಮಿತ ಆಗಿತ್ತು. ಯಾಕೆ ಸೀಮಿತ? ಘಟ್ಟದ ಮೇಲಿಂದ ಇಳಿದುವಂಥ ದೈವಗಳು ಅಂತ ನುಡಿಕಟ್ಟಿದ್ದಾವೆ ಅಂತ ಹೇಳಿದರೆ ಅದರ ಅರ್ಥ ದೈವಗಳು ಬರ್ತಾವೆ ಅಂತಲ್ಲ. ಈ ತುಳುವ ನೆಲಕ್ಕೆ ಘಟ್ಟದ ಮೇಲಿಂದ ಸಂಸ್ಕೃತಿಗಳು ಬಂದಿದೆ ಅಂತ ಅರ್ಥ. ಇಲ್ಲಿನ ನೆಲದೊಂದು ಇದು ಮೃದು ಮಣ್ಣು, ಒಂದು ಹಸಿ ಮಣ್ಣಿನ ಗೋಡೆಗೆ ಒಂದು ಕಲ್ಲು ಹೊಡೆದರೆ ಹೇಗಾಗ್ತದೆ, ಆ ಕಲ್ಲು ನಿಲ್ತದೆ ಅಂತೇಳಿ. ಅದನ್ನು ತೆಗೆದ್ರೂ ಆ ಛಾಯೆ ಉಳಿತದೆ ಅಂತೇಳಿ. ಅದೇ ರೀತಿ ತುಳುನಾಡಿನ ಜನರು ಎಲ್ಲ ಸಂಸ್ಕೃತಿಗಳನ್ನು ಸ್ವೀಕರಿಸ್ತಾರೆ. ಇಲ್ಲಿನ ಪ್ರಾಕೃತಿಕ ಶಕ್ತಿಗಳನ್ನು ಅಲ್ಲಿನ ಸಂಸ್ಕೃತಿಯೊಂದಿಗೆ ಜೋಡಿಸಿ ಆರಾಧಿಸ್ತಾರೆ ಅಂತ ತುಂಬ ಉದಾಹರಣೆಗಳನ್ನು ಕೊಡ್ಬೋದು. ಹಾಗಂತ ದೈವಾರಾಧನೆ ಈ 16 ಕಟ್ಲೆ ಚೌಕಟ್ಟು ತುಳುನಾಡಿನಲ್ಲಿ ಮಾತ್ರ ಆಗಬೇಕು ಯಾಕೆ? ಅದರ ಸೂಕ್ಷ್ಮ ಬಹಳ ಅದ್ಭುತ. ಏನು? ಸಂಪುಲ್ಲ ಜಾಗೆ ಒಯ್ಪುಲ್ಲ ಸೀಮೆ ನೀರುಗಲ ನಿರೆಲುಗಲ ಇನ ಇತ್ತಿನಲ್ಪ ಏನು ಕೊನೆ ಬರಬೇಡ. ಅದರ ಅರ್ಥ ಏನು? ಮೃದುವಾದಂಥ ಪ್ರದೇಶ, ಸಂಪಾದಂಥ ಪ್ರದೇಶ. ಒಯ್ಪುಲ್ಲ ಸೀಮೆ ಅದು ಭಾವುಕ ಭಕ್ತರನ್ನ ಸೆಳೆಯಬೇಕು, ಆ ವಾತಾವರಣ ನಿರ್ಮಾಣ ಆಗಬೇಕು. ನೀರು ಮತ್ತು ನೆರಳಿರುವಂಥ ಸ್ಥಳದಲ್ಲಿ ದೈವಾರಾಧನೆ ನಡೆಯುವುದು ಅಂತೇಳಿದ್ರೆ, ಯಾವುದೇ ಒಂದು ಉತ್ತಮ ಕೈಂಕರ್ಯ ಮಾಡಬೇಕಂತಿದ್ರೆ, ಈಗ ಬೋಧಿ ವೃಕ್ಷದ ಬುಡದಲ್ಲಿ ಒಬ್ಬ ಸಿದ್ಧಿಯನ್ನು ಪಡೀತಾನೆ ಅಲ್ವಾ, ಒಂದು ಕಾನನದಲ್ಲಿ ಕೂತ್ಕೊಂಡು ತಪಸ್ಸನ್ನ ಆಚರಿಸ್ತಾರೆ. ಸನ್ಯಾಸ, ಗೃಹಸ್ಥ, ವಾನಪ್ರಸ್ಥ ಅಲ್ವಾ. ನಾವು ಬ್ರಹ್ಮಚರ್ಯ, ಅದರಿಂದ ಗೃಹಸ್ಥಾಶ್ರಮ, ಆಮೇಲೆ ನಾವು ವಾನಪ್ರಸ್ಥಾಶ್ರಮಕ್ಕೆ ಹೋಗೋದು, ಆಮೇಲೆ ಸನ್ಯಾಸಾಶ್ರಮಕ್ಕೆ ಹೋಗುವಂಥದ್ದು. ಈಗ ಸನ್ಯಾಸಾಶ್ರಮಕ್ಕೆ ಹೋಗುವಾಗ, ವಾನಪ್ರಸ್ಥಕ್ಕೆ ಹೋಗುವಾಗ ಕಾನನಕ್ಕೆ ಹೋಗುವಂಥ ಪದ್ಧತಿ. ಇದರ ಅರ್ಥ ಏನು? ಅಲ್ಲಿ ಆತನ ಏಕಾಗ್ರತೆಗೆ ಧಕ್ಕೆಯಾಗದೆ ಆತನಿಗೆ ತಪಸ್ಸನ್ನು ಮಾಡುವುದಕ್ಕೆ ಅನುಕೂಲ ಆಗ್ತದೆ. ತುಳುನಾಡು ಅದು ತಪಸ್ವಿಗಳ ಕೇಂದ್ರ. ಅದು ನೀವೇ ಅರ್ಥ ಮಾಡಿಕೊಂಡ್ರೆ ಇಲ್ಲಿನ ಆರಾಧನೆ ಹೆಚ್ಚಾಗಿ ಕಾನನಗಳ ಬದಿಯಲ್ಲಿರುವಂಥದ್ದು, ನದಿ ಬದಿಯಲ್ಲಿ ಇರುವಂಥದ್ದು, ನದಿ ಪಾತ್ರದಲ್ಲಿ ಇರುವಂಥದ್ದು ಇಲ್ಲಿನ ಆರಾಧನೆಗಳು. ಆದ್ರಿಂದ ಇದು ಈ ಆರಾಧನೆಗೆ 16 ಕಟ್ಲೆಗಳ ಒಂದು ತಾಂತ್ರಿಕ ವ್ಯವಸ್ಥೆಗೆ ಇದು ಯೋಗ್ಯವಾದಂತಹ ಕ್ಷೇತ್ರ ಅಂತ ಹೇಳಿ. ಆದ್ರಿಂದ ಇದನ್ನ ನಾವೆಲ್ಲರೂ ಬಹಳ ಮೌಲ್ಯಯುತವಾಗಿ ಆರಾಧನೆ ಮಾಡುವಂಥದ್ದು. ಹಾಗಂತ ಮಾಡ್ತಾ ಇಲ್ವಾ? ಮಾಡ್ತಾರೆ. ಅದು ಅಷ್ಟು ಸರಿಯಲ್ಲ ಅಂತ ಇಲ್ಲಿನ ನಮ್ಮ ಹಿರಿಯರ ಅಭಿಪ್ರಾಯ. ಯಾಕಂತೇಳಿದ್ರೆ ಭಗವಂತ ವಿಶ್ವವ್ಯಾಪಿಯಾಗಿದ್ದಾನೆ. ದೈವ ಬೇರೆ, ಭಗವಂತ ಬೇರೆಯ? ಅವನೇ ಅವನು. ಆದ್ರಿಂದ ದೈವವೇ ದೇವರು, ದೇವರೇ ದೈವ. ಅದನ್ನು ಏಕಂ ಸತ್ವಿಪ್ರಾಹ ಬಹುಧಾ ವದಂತಿ. ಶಕ್ತಿಯೊಂದೇ, ನಾಮರೂಪ ಬೇರೆ ಬೇರೆ, ಆರಾಧಿಸುವಂತ ಒಂದು ಸ್ವರೂಪಗಳ ಬೇರೆ ಬೇರೆ. ಹಾಗಂತ ದೈವಾರಾಧನೆಯ ಸ್ವರೂಪದಲ್ಲಿ ಶಕ್ತಿಯನ್ನು ಆರಾಧಿಸುವುದು ತುಳುನಾಡಿನಲ್ಲಿ ಮಾತ್ರ, ಅದರ ಹೊರಗೆ ಆರಾಧಿಸೋದಕ್ಕೆ ಆಗುವುದಿಲ್ಲ. ಉದಾಹರಣೆಗೆ ಒಂದು ಹೇಳುವುದಂತಿದ್ರೆ, ಈಗ ನಾಗಾರಾಧನೆ ಅಂತ ಹೇಳ್ತೇವೆ. ನಾಗಾರಾಧನೆ ಬೇರೆ, ಸರ್ಪಾರಾಧನೆ ಬೇರೆ. ನಮ್ಮ ತುಳು ಸಂಧಿಯಲ್ಲಿದೆ, ಕಲ್ಲುಡು ನಾಗಿ ಹುಂಚೊಡು ಸರ್ಪಿ ಸಾರಕಲ್ಲಾಸುರ ಇದೆ, ಬೇರೆ ಕಲ್ಲ ಬೇರೆ ಬೇರೆ ನುಡಿಕಟ್ಟಿದೆ. ಆಗ ನಾಗನನ್ನು ಸರ್ಪದೋಪಾದಿಯಲ್ಲಿ ಕಂಡದ್ದು. ತುಳುನಾಡಿನಲ್ಲಿ ಸರ್ಪವನ್ನು ಪೂಜಿಸ್ತೇವೆ. ಸರ್ಪ ಸತ್ರೆ, ಅವಘಡದಲ್ಲಿ ಸತ್ರೆ ಯಾವ ರೀತಿ ಸತ್ರು ಅದಕ್ಕೆ ಒಂದು ಪರಿಮಾರ್ಜನೆಯನ್ನು ಮಾಡುತ್ತೆ, ಸರ್ಪ ಸಂಸ್ಕಾರವನ್ನು ಮಾಡ್ತೇವೆ. ಆದರೆ ಘಟ್ಟದ ಮೇಲೆ ಅದನ್ನು ಹೊಡೆದುಕೊಳ್ತಾರೆ. ಹಾಗಂತ ಕಾರಣ ಏನು ಅಂತ ಕೇಳಿದ್ರೆ, ಈ ನೆಲದಲ್ಲಿ ಅಣು, ರೇಣು, ತೃಣ, ಕಾಷ್ಟ, ಸ್ಥಾವರ ಜನ್ಮದಲ್ಲಿ ಭಗವಂತನ ಕಾಣುವ ಗುಣದೊಂದಿಗೆ ಇಲ್ಲಿ ಸರೀಸೃಪಾದಂಥ ಸರ್ಪ ಮನುಷ್ಯನಿಗೆ ಉಪಕಾರ ಮಾಡಿದ್ರಿಂದ. ಯಾವ ರೀತಿ ಉಪಕಾರ? ಸರ್ಪ ಹರಿದ ತುಳುವ ನೆಲದ ಪುಂಚದ ಮಣ್ಣು, ಉತ್ತದ ಮಣ್ಣು ಚರ್ಮ ವ್ಯಾಧಿಗೆ ಮದ್ದು. ಆದ್ರಿಂದ ಮಡಸನ ಸೇವೆ ಮಾಡಿ, ಉರುಳು ಸೇವೆ ಮಾಡಿ ಚರ್ಮ ವ್ಯಾಧಿ ನಿವಾರಣೆ ಮಾಡ್ತಾರೆ. ಚರ್ಮ ವ್ಯಾಧಿ ನಿವಾರಣೆ ಆಗ್ಬೇಕಾದ್ರೆ ಕಾರಣ ಏನು? ಸರ್ಪ ಹರಿದಿದ್ರಿಂದ, ಸರ್ಪ ಉಳಿದದ್ರಿಂದ. ಎಲ್ಲಿವರೆಗೆ ಸರ್ಪದ ಶ್ವಾಸ ಬೀಳ್ತದೋ ಅಲ್ಲಿವರೆಗೆ ಕುಷ್ಠರೋಗ ಬರೋದಿಲ್ಲ. ನಮ್ಮ ಕುಷ್ಠರೋಗ ಬರದ ಹಾಗೆ ಕಾಯುವಂತಹ ಶಕ್ತಿ ಈ ಸರೀಸೃಪ ಸರ್ಪದ ಶ್ವಾಸಕ್ಕಿದೆ ಅಂತ ಹೇಳಿದ್ರೆ ಅದು ದೇವರಲ್ವ ನಮಗೆ. ಆ ರೀತಿ ಸರ್ಪವನ್ನು ಆರಾಧನೆ ಮಾಡುವುದು. ಎಲ್ಲಿ ಆರಾಧನೆ ಮಾಡ್ತೇವೆ ಅಂತೇಳಿ ಆರಾಧನೆ ಮಾಡುವಂಥದ್ದು ಇನ್ನೊಂದು ಕಡೆ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ಕಡೆ ಗರುಡನನ್ನು ಆರಾಧನೆ ಮಾಡ್ತಾರೆ, ಅದನ್ನ ಇಲ್ಲಿ ಆರಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಎಲ್ಲದಕ್ಕೂ ಗೌರವ ಕೊಡ್ತಾರೆ. ಆದ್ರಿಂದ ಇಲ್ಲಿನ ಆರಾಧನೆ ಮತ್ತು ಇನ್ನೊಂದು ಕಡೆ ಆರಾಧನೆ ಪ್ರಾದೇಶಿಕವಾಗಿ ಭಿನ್ನತೆ ಇರ್ತದೆ. ಆದ್ರಿಂದ ಹೇಳುವಂಥದ್ದು ತುಳುನಾಡಿನ ಈ ಆರಾಧನೆ